ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವನ್ನು ತರಬಾರ್ದು ಅನ್ನುವಂಥ ಒಂದು ಸದುದ್ದೇಶದಿಂದ ನಾನು ಡಿಸೆಂಬರ್ 10ನೇ ತಾರೀಕು ನಡೆಯುವಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಭಾಗವಹಿಸುವಂಥ ನಿರ್ಧಾರವನ್ನು ಮಾಡಿದೆ. ನನಗೆ ಎಲ್ಲ ರಾಜಕೀಯ ಪಕ್ಷದವರ ಬೆಂಬಲವು ಸೂಚಿಸಿದರು, ಸಹಕಾರಿಗಳು ಬೆಂಬಲವನ್ನು ಸೂಚಿಸಿದರು, ನಮ್ಮ ಪಂಚಾಯತ್ ಸದಸ್ಯರು ಬೆಂಬಲವನ್ನು ಸೂಚಿಸಿದರು. ಆದರೆ ಕೆಲವೊಂದು ಒತ್ತಡಗಳು ಬರುವ ಕಾರಣ ಪಕ್ಷದಲ್ಲಿ ಸ್ಪರ್ಧೆ ಮಾಡಬೇಕು, ಇದರಲ್ಲಿ ಮಾಡಬೇಕು ಅನ್ನೋಂಥ ಒತ್ತಡಗಳು ಬಂದಿರೋದ್ರಿಂದ ಸಹಕಾರಿ ಕ್ಷೇತ್ರದಲ್ಲಿ ನಾನು ರಾಜಕೀಯ ಬರಬಾರ್ದು ಅನ್ನುವಂಥದ್ದನ್ನು ಸುಮಾರು 35 ವರ್ಷಗಳಿಂದ ಪ್ರತಿಪಾದಿಸ್ತಾ ಬಂದವನು ನಾನು. ಹಾಗಾಗಿ ಈ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇದರಲ್ಲಿ ರಾಜಕೀಯ ತರಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಎಲ್ಲಿಯಾದರೂ ಚುನಾವಣೆ ನಿಂತರೆ ಅದಕ್ಕೆ ರಾಜಕೀಯದ ಬಣ್ಣ ಬರುವುದು ಸಹಜ, ರಾಜಕೀಯ ಇಳಿದಾಗೆ ಆಗ್ತದೆ. ಆಗ ಕಾರಣದಿಂದ ನಾಳ್ದು ನಡೆಯುವಂಥ ಡಿಸೆಂಬರ್ನಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸದೇ ಇರಲು ನಿರ್ಧರಿಸಿದ್ದೇನೆ. ನನಗೆ ಬೆಂಬಲ ಸೂಚಿಸಿ ಸಹಕರಿಸಿದ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇಲ್ಲ, ಎಲ್ಲರೂ ಈಗಲೂ ಹೇಳ್ತಾರೆ ನೀವು ನಿಲ್ಲಬೇಕಂತ ಹೇಳ್ತಾರೆ, ನಿಲ್ಲಬಾರ್ದು ಹೇಳೋದಿಲ್ಲ, ಈಗಲೂ ನಿಲ್ಲಬೇಕಂತ ಹೇಳ್ತಾರೆ. ಬಟ್ ಪಕ್ಷಾತೀತವಾಗಿ ನಿಲ್ಲೋದು. ಆದರೆ ಪಕ್ಷಾತೀತವಾಗಿ ಒಂದು ಸಲ ನಾವು ರಾಜಕೀಯಕ್ಕೆ ಹೋದ್ಮೇಲೆ ಒಂದು ಪಕ್ಷದ ಕಡೆ ವಾಲುವಂಥದ್ದು ಸಹಜ ಇರ್ತದೆ. ಹಾಗಾಗಿ ನಾನು ಸ್ಪರ್ಧೆ ಮಾಡೋದಿಲ್ಲ. ಏನು ಸಂಬಂಧ ಇಲ್ಲ, ಅದು ನಾವು ಫ್ರೆಂಡ್ಲಿ. ನಾನು ಮತ್ತು ಸೋಮಶೇಖರ್ ಇಬ್ಬರು ಫ್ರೆಂಡ್ಲಿ. ಬೆಳಗ್ಗೆ ಈಗ ಮಾತಾಡಿದ್ದೇನೆ, ಬೇಕಾದ್ರೆ ಫೋನ್ ನೋಡಿ. ಅದೆಲ್ಲ ರಾಜಕೀಯದಲ್ಲಿ ಇರೋದೇ. ವೇದಿಕೆ ಬಂದ ಮೇಲೆ ಏನಾದರೂ ಮಾತಾಡಬೇಕಲ್ವಾ? ವೇದಿಕೆಯಲ್ಲಿ ಬಂದಾಗ ಮಾತಾಡೋದು. ಈಗ ಬೆಳಗ್ಗೆಯಿಂದ 4 ಸಲ ನಾವು ಫೋನ್ನಲ್ಲಿದ್ದೆವು.